ಪ್ರಕೃತಿಯ ನಡುವೆ ಮರಳೆ ಪ್ರಸಾದವಾಗಿ ಬಂದಂತಹ ಭಕ್ತರಿಗೆ ನೆಲದ ಮೇಲೆ ಕುಳಿತು ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಸಲ್ಲಿಸುವ ಕ್ಷೇತ್ರವಾಗಿ ಯಾವುದೇ ಆಧುನಿಕತೆಯ ಸೋಗಿಗೆ ಒಳಗಾಗದೆ ಮೂಲ ಸ್ವರೂಪವನ್ನು ಉಳಿಸಿಕೊಂಡು 2 ವರ್ಷಕ್ಕೊಮ್ಮೆ ಜರುಗುವಂತಹ ಡಕ್ಕೆಬಲಿ ಇಲ್ಲಿನ ವೈಶಿಷ್ಟ್ಯ. ಅದುವೇ ಉಡುಪಿಯ ಪಡುಬಿದ್ರೆಯಲ್ಲಿರುವಂತಹ ಶ್ರೀ ಖಡ್ಗೇಶ್ವರಿ ಬ್ರಹ್ಮಸ್ಥಾನ. ಹೌದು, ಇಲ್ಲಿ ಪ್ರತಿ ವರ್ಷದಂತೆ ಆಷಾಢ ಮಾಸದ 16ನೆಯ ದಿನದಲ್ಲಿ ಅಜಕಾಯಿ ಎಂಬ ಸೇವೆ ನಡೆಯುತ್ತದೆ. ಅಜಕಾಯಿ ಸೇವೆಯೆಂದು ಸಹಸ್ರಾರು ತೆಂಗಿನಕಾಯಿಗಳನ್ನು ಭಕ್ತರು ಸನ್ನಿಧಾನಕ್ಕೆ ಅರ್ಪಣೆ ಮಾಡ್ತಾರೆ. ಈ ಕಾಯಿಗಳನ್ನು ಅಲ್ಲಿರುವಂತಹ ಅಜಕಾಯಿ ಎಂಬ ಕಲ್ಲಿಗೆ ಸಾನ್ನಿಧ್ಯದ ಪಾತ್ರೆಗಳು ಒಡೆಯುತ್ತಾರೆ. ಬಳಿಕ ಇದನ್ನು ಪ್ರಸಾದದ ರೂಪದಲ್ಲಿ ಹಂಚಲಾಗುತ್ತದೆ. ಈ ದಿನದಂದು ದೂರದ ಊರಿನಿಂದ ಭಕ್ತಾದಿಗಳು ತೆಂಗಿನಕಾಯಿಗಳನ್ನು ಶ್ರೀ ಖಡ್ಗೇಶ್ವರಿ ಸನ್ನಿಧಾನಕ್ಕೆ ತಂದು ಅರ್ಪಣೆ ಮಾಡ್ತಾರೆ. ಇದೇ ದಿನ ಬೆಳ್ಳಂಬೆಳಗ್ಗೆ ಋತ್ವಿಜರು ಸಮುದ್ರ ತೀರಕ್ಕೆ ತೆರಳಿ ಸೊಂಟ ಮಟ್ಟದ ಸಮುದ್ರದ ನೀರಿನಿಂದ ತೆಗೆಯಲಾಗುವಂತಹ ಮರಳನ್ನು ಹೆಡಿಗೆಗಳಲ್ಲಿ ಸಂಗ್ರಹಿಸಿ ಅದನ್ನು ತಲೆಯಲ್ಲಿ ಹೊತ್ತುಕೊಂಡು ಗೋವಿಂದ ಗೋವಿಂದ ಘೋಷಣೆ ಕೂಗುತ್ತಾ ಮತ್ತು ಮಂತ್ರ ಪಠಣದೊಂದಿಗೆ ಶ್ರೀ ಖಡ್ಗೇಶ್ವರಿ ಬ್ರಹ್ಮಸ್ಥಾನಕ್ಕೆ ತಂದು ಮರಳನ್ನು ಎಲ್ಲೆಡೆ ಹರಡಿ ಸಮತಟ್ಟು ಮಾಡ್ತಾರೆ. ಇನ್ನು ಇಲ್ಲಿನ ಆಚರಣೆಗೆ ಸಂಬಂಧಪಟ್ಟಂತೆ ಕ್ಷೇತ್ರದ ಮುಖ್ಯಸ್ಥ ಶಿವಭಟ್ ಅವರು ಮಾತನಾಡಿ, ತುಳು ಮಾಸದ ಆಟಿಯಲ್ಲಿ 16 ಎಂದರೆ ಲೋಕದ ಕಲಿ, ಅರ್ಥಾತ್ ಅನಿಷ್ಟತೆಯೇಲು ಈ ಸಮುದ್ರದ ಪವಿತ್ರವಾದ ಮರಳನ್ನು ಸನ್ನಿಧಾನಕ್ಕೆ ತಂದು ಹರಡುವ ಮೂಲಕ 1 ವರ್ಷ ಮೃತ್ತಿಕವನ್ನ ಪ್ರಸಾದ ರೂಪದಲ್ಲಿ ಹಂಚಲಾಗುತ್ತದೆ. ಯಾರು ಸನ್ನಿಧಾನಕ್ಕೆ ಬಂದು ಪ್ರಾರ್ಥನೆಯನ್ನ ಮಾಡ್ತಾರೋ ಅವರ ಎಲ್ಲಾ ಕಷ್ಟ ನಷ್ಟ ಅನಿಷ್ಟಗಳು ದೂರವಾಗಿ ಕೃತಾರ್ಥರಾಗುತ್ತಾರೆ ಎಂದರು. ಈ ಕಲಿದಿಂಗಾಲನ್ನು ನೆತ್ತ ಕಲಿಗೆ ಬರೆಯುತ್ತಾರೆ 14 ಕೋಟಿನ ಕಾಲಿ ಬ್ರಹ್ಮಸ್ಥಾನರು ಅಜಕಾಯಿ ಸೇವೆಯನ್ನು ಮಾಡಿದರು. ಮಾನಿದ ದಿನೊಟ್ಟು ಸಮುದ್ರದ ನೀರಿನ ಕೊಯ್ಯನ್ನು ಕೊಂಡು ಅವೇನು ಉಲಾಯಿ ಪಾಡ್ನಂದಾಂಡ ಅವು ಮೃತ್ತಿಗೆ ದೇವರನ ಮೂಲ ಪ್ರಸಾದ 1 ವರ್ಷಕ್ಕೆ ಅವೇ ಮೂಲ ಪ್ರಸಾದ ಅದು ಮಾತೆರೆಗ್ಲ ಪ್ರಸಾದ ಅದು ತಿಕ್ಕು ಆ ಸಮರ್ಥ ಪಂಡಂದಾಂಡ ದೇವರ ಉಲಾಯಿಗೆ ಮೃತ್ತಿಗೆ ಪಾಡ್ನು ನೀರಿನ ಕೊಯ್ಯನೆ